ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರರೇ, ದೇವರ ವಾಕ್ಯವನ್ನು ಧ್ಯಾನಿಸುವ ಈ ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ದೇವರ ವಾಕ್ಯವನ್ನು ನಾವೆಲ್ಲ ಧ್ಯಾನಿಸೋಣ. ಈ ದೇವರ ಸೃಷ್ಟಿಯಂತೂ ಬಹಳ ಒಂದು ಅದ್ಭುತಕರ. ಯಾವ ರೀತಿಯಲ್ಲಿ ದೇವರು ಈ ಸೃಷ್ಟಿಯನ್ನು ಸೃಷ್ಟಿಸಿದ್ದಾರೆ, ಎಲ್ಲ ವ್ಯವಸ್ಥಿತವಾಗಿ ನಡೆದು ಹೋಗುತ್ತಿದೆ. ಅದೇ ಒಂದು ವಿಚಿತ್ರ. ಮಾನವನು ಅರಿತುಕೊಳ್ಳಬೇಕಾದ ಒಂದು ಅಗತ್ಯ ವಿಷಯವಾಗಿದೆ. ಈ ಸೃಷ್ಟಿಯು ದೇವರಿಂದ ಸೃಷ್ಟಿಸಲ್ಪಟ್ಟಿದೆ. ಇದರಲ್ಲಿ ಮಾನವನು ಯಾವತ್ತೂ ತನ್ನ ಅಹಂಕಾರ, ಗರ್ವ ಇವುಗಳನ್ನು ತೋರಿಸಬಾರದು. ಆ ಸೃಷ್ಟಿಗೆ ಹೊಂದಿಕೊಂಡು ಮನುಷ್ಯ ಜೀವಿಸಬೇಕೇ ವಿನಃ ಈ ಸೃಷ್ಟಿಯು ತನ್ನದು ಅದೆಂಬ ಅಹಂಕಾರದಿಂದ ಮೆರೆದು ಈ ಸೃಷ್ಟಿಯನ್ನು ನಾಶ ಮಾಡುವಂಥ ಕಾರ್ಯಕ್ಕೆ ಮನುಷ್ಯ ಯಾವತ್ತೂ ಕೈ ಹಾಕಬಾರದು. ಒಂದು ವೇಳೆ ಅದು ಮಾಡಿದಲ್ಲಿ ಪ್ರಕೃತಿಯು ಮನುಷ್ಯನ ಮೇಲೆ ಮುನಿಸಿಕೊಂಡಿರುತ್ತದೆ, ಮನುಷ್ಯನನ್ನೇ ಸರ್ವನಾಶ ಮಾಡುತ್ತೆ. ಇಂಥ ಒಂದು ಚಿಂತನೆಯನ್ನು ಸಹೋದರ ಸಹೋದರರೇ ನಾವೆಲ್ಲರೂ ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ಧ್ಯಾನಿಸೋಣ. ಇವತ್ತಿನ ದೇವರ ವಾಕ್ಯ ಸಿರಾಕನ ಗ್ರಂಥದಿಂದ ಆರಿಸಲ್ಪಟ್ಟಿದೆ. ಅಧ್ಯಾಯ 16 ವಾಕ್ಯ 24ರಿಂದ ನಾವೆಲ್ಲರೂ ಧ್ಯಾನಿಸೋಣ. ಮಗನೇ, ವಿವೇಕಿಯಾಗು, ನನ್ನ ಮಾತನ್ನಾಲಿಸು, ಪೂರ್ಣ ಮನಸ್ಸಿನಿಂದ ನನ್ನ ಮಾತುಗಳನ್ನು ಗಮನಿಸು. ಸುಕ್ಷಣವನ್ನು ತಿಳಿಯಪಡಿಸುವೆನು, ಸಮತೂಕವಾಗಿ ಜ್ಞಾನವನ್ನು ತಿಳಿಸಿಕೊಡುವೆನು ಯಥಾರ್ಥವಾಗಿ. ದೇವರ ಕಾರ್ಯಗಳು ನ್ಯಾಯವಾಗಿವೆ ಆರಂಭದಿಂದಲೇ, ಅವುಗಳ ಭಾಗೋಪಭಾಗಗಳನ್ನು ವಿಂಗಡಿಸಿಹನು ನಿರ್ಮಾಣ ಕಾಲದಿಂದಲೇ. ಎಂದೆಂದಿಗೂ ನಿಲ್ಲದಂತೆ ಕ್ರಮಪಡಿಸಿರುವನು ತನ್ನ ಕಾರ್ಯಗಳನ್ನೆಲ್ಲ. ಅವುಗಳಿಗೆ ಹಸಿವು ದಣಿವುಗಳಿಲ್ಲ. ತಮ್ಮ ಕೆಲಸವನ್ನು ಅವು ನಿಲ್ಲಿಸುವುದಿಲ್ಲ, ಒಂದು ಇನ್ನೊಂದನ್ನು ದೂಡುವುದಿಲ್ಲ. ಆತನ ಅಪ್ಪಣೆಯನ್ನು ಎಂದೂ ಉಲ್ಲಂಘಿಸುವುದಿಲ್ಲ. ಆಮೇಲೆ ದೇವರು ಭೂಮಿಯನ್ನು ಕಟಾಕ್ಷಿಸಿದರು, ಅದನ್ನು ಸಕಲ ಸೌಭಾಗ್ಯಗಳಿಂದ ತುಂಬಿಸಿದರು. ಎಲ್ಲ ಥರದ ಜೀವ ಜಂತುಗಳು ತುಂಬಿಕೊಂಡವು ಅದರೊಳಗೆ. ಕೊನೆಗೆ ಅವು ಮರಳಿ ಮಣ್ಣಾಗಿ ಸೇರುವು ಅದರಲ್ಲೇ. ದೇವರ ವಾಕ್ಯವಿದು. ಸಹೋದರ ಸಹೋದರಿಯರೇ, ಕಳೆದ ಕೆಲವು ದಿನಗಳ ಹಿಂದೆ ಟರ್ಕಿ ಮತ್ತು ಸಿರಿಯಾದಲ್ಲಿ ನಡೆದಂತಹ ಆ ಒಂದು ಭೂಕಂಪ, ಇದರ ಬಗ್ಗೆ ನಮಗೆಲ್ಲರಿಗೂ ತಿಳಿದಿದೆ. ಎಲ್ಲ ಜನರು ರಾತ್ರಿ ಸಮಯದಲ್ಲಿ ನಿದ್ದೆಯಲ್ಲಿ ಅವರು ಇದ್ದಾಗ ಆ ಒಂದು ಭಯಂಕರವಾದ ಭೂಕಂಪ ಸಂಭವಿಸಿತು. ಕ್ಷಣಾರ್ಧದಲ್ಲಿ ಅದೆಷ್ಟೋ ಬೃಹತ್ ಕಟ್ಟಡಗಳು ಧರೆಗುರುಳಿದವು, ಸರ್ವನಾಶವಾಗಿ ಹೋದವು. ಆ ಕಟ್ಟಡಗಳಲ್ಲಿ ಅದೆಷ್ಟೋ ಸಾವಿರಗಟ್ಟಲೆ ಜನ ವಾಸಿಸ್ತಿದ್ರು.
ಎಲ್ಲರೂ ಸಮಾಧಿಯಾದರು. ಕೆಲವರಂತೂ ಭಾಗ್ಯವಿದ್ದವರು ಮಕ್ಕಳು ಅಥವಾ ಇತರರು ಬದುಕು ಉಳಿದರು. ಹೆಚ್ಚಿನವರು ಎಲ್ಲರೂ ಸಮಾಧಿಯಾದರು. ಯಾರಾದರೂ ಊಹಿಸಿದ್ರ ಆ ಒಂದು ರೀತಿಯಲ್ಲಿ ಈ ಮರಣ ಬರುತ್ತೆ ಅಂತ? ಮನುಷ್ಯ ಯೋಚಿಸ್ತಾನೆ, ಈ ಭೂಮಿಯಲ್ಲಿ ತಾನು ಏನು ಮಾಡಬಹುದು. ಇವತ್ತು ಮನುಷ್ಯ ಆಕಾಶ ಎತ್ತರದ ಗಗನಚುಂಬಿ ಕಟ್ಟಡಗಳನ್ನು ಕಟ್ಟುತ್ತಾನೆ. ಇವುಗಳಲ್ಲಿ ಮನುಷ್ಯ ವಾಸಿಸುತ್ತಾನೆ. ತಾನು ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿದೆಂದು ಮೆರೆಯುತ್ತಾನೆ. ಆದರೆ ಸಹೋದರ ಸಹೋದರಿಯರೇ, ವಾಸ್ತವಿಕತೆ ಏನು? ಒಂದೇ ಒಂದು ಭೂಕಂಪ ಕ್ಷಣಾರ್ಥದಲ್ಲಿ ಮನುಷ್ಯನ ಚಿಂತನೆಗಳು ಸರ್ವನಾಶ, ಮನುಷ್ಯನ ದೇಹ ಸರ್ವನಾಶ, ಮನುಷ್ಯನ ಜೀವ ದೇಹದಿಂದ ಬೇರ್ಪಡುತ್ತದೆ. ಈ ಮನುಷ್ಯನ ದೇಹ ಮಣ್ಣಿಗೆ ಸಮಾನವಾಗುತ್ತೆ. ಎಂಥ ಒಂದು ರೀತಿಯ ಭಯಂಕರ ವಿಕೋಪ. ಹಾಗಾದರೆ ಈ ಧರೆಯಲ್ಲಿ ವಾಸಿಸುತ್ತಿರುವ ನಾವೆಲ್ಲರೂ ಎಷ್ಟರ ಮಟ್ಟಿಗೆ ಹೇಳಬಹುದು ಈ ಭೂಮಿಯಲ್ಲಿ ನಾವು ಸರ್ವಶ್ರೇಷ್ಠರು, ನಾವು ಬುದ್ಧಿವಂತರು, ನಾವು ಈ ಪೃಥ್ವಿಯ ಒಡೆಯರು, ನಾವು ಅಭಿವೃದ್ಧಿಯನ್ನು ಸಾಧಿಸುವ ಸಾಧಕರು? ಇದೆಲ್ಲ ನಾವು ಹೇಳಬಹುದಷ್ಟೇ. ಆದರೆ ಎಲ್ಲವೂ ನಮ್ಮ ಕೈಯಲ್ಲಿಲ್ಲ. ಯಾವುದೂ ನಮ್ಮ ಕೈಯಲ್ಲಿಲ್ಲ. ಬರೀ ಆ ದೇವರ ಕೃಪಾ ಕಟಾಕ್ಷದಿಂದ ನಾನು ಮತ್ತು ನೀವೆಲ್ಲರೂ ಜೀವಿಸ್ತೇವೆ ಎಂಬುದನ್ನು ಈ ಒಂದು ಘಟನೆ ಸಾಬೀತುಪಡಿಸುತ್ತದೆ. ಸಹೋದರ ಸಹೋದರಿಯರೇ, ಚೆನ್ನಾಗಿ ಇವತ್ತಿನ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಹಾಗೆ ದೇವರ ವಾಕ್ಯದಿಂದ ಹೇಳ್ತದೆ, ಮಗನೇ ವಿವೇಕಿ ಆಗು, ಅವಿವೇಕಿ ಆಗಬೇಡ, ನನ್ನ ಮಾತನ್ನು ಆಲಿಸು, ಪೂರ್ಣ ಮನಸ್ಸಿನಿಂದ ನನ್ನ ಮಾತುಗಳನ್ನು ಆಲಿಸು. ದೇವರ ವಾಕ್ಯ ಹೇಳ್ತದೆ ವಿವೇಕಿ ಆಗು. ಮನುಷ್ಯ ಇವತ್ತು ಎಷ್ಟು ಅವಿವೇಕಿ ಆಗಿದ್ದಾನೆ, ಎಷ್ಟು ಮನುಷ್ಯ ಕ್ರೂರಿಯಾಗುತ್ತಾನೆ, ಅವಸರದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾನೆ. ಮನುಷ್ಯನನ್ನು ನಾಶಪಡಿಸಲು ಪ್ರಯತ್ನ ಮಾಡುತ್ತಾನೆ. ಮನುಷ್ಯ ಇದ್ದುದನ್ನು ಎಷ್ಟು ತಾನು ಕ್ರೋಢೀಕರಿಸಬಹುದು ಅದನ್ನು ಕ್ರೋಢೀಕರಿಸಲಿಕ್ಕೆ ಪ್ರಯತ್ನ ಪಡುತ್ತಾನೆ. ತಾನು ಮನುಷ್ಯನ ಎಲ್ಲ ಮಾಡಬಹುದು ಅಂದ್ಕೊಳ್ತಾನೆ. ಆದರೆ ಇದರಲ್ಲಿ ವಿವೇಕತನ ಇಲ್ಲ. ಅವಿವೇಕಿಯಾದ ಮನುಷ್ಯನು ಎಲ್ಲವನ್ನು ತಾನು ಅಂದುಕೊಳ್ತಾನೆ. ಆದರೆ ವಿವೇಕಿಯಾದ ಮನುಷ್ಯನು ಮಾತ್ರ ಇದೆಲ್ಲ ನನ್ನ ಕೈಯಲ್ಲಿಲ್ಲ, ಈ ಸೃಷ್ಟಿ ನನ್ನ ಕೈಯಲ್ಲಿಲ್ಲ, ಈ ಲೋಕದಲ್ಲಿ ನಾನು ಏನು ಅಲ್ಲ, ಬರೀ ಆ ದೇವರ ಒಂದು ಸೃಷ್ಟಿ, ಆ ದೇವರ ಸೃಷ್ಟಿಯಲ್ಲಿ ಆ ಒಂದು ದೇವರ ಕೃಪಾ ಕಟಾಕ್ಷದಿಂದ ನಾನಿದ್ದೇನೆ. ಈ ಉಸಿರು ನನ್ನಲ್ಲಿ ಇದೆ. ಇವತ್ತು ಯಾವ ಗಳಿಗೆಯಲ್ಲಿ ಹೋಗುತ್ತೆ ನನಗೆ ಗೊತ್ತಿಲ್ಲ. ಆ ಬರೀ ದೇವರು ನನಗೆ ಒಂದು ಜೀವ ಕೊಟ್ಟ ಒಂದು ನನಗೊಂದು ಕೊಟ್ಟ ಭಿಕ್ಷೆ, ಜೀವದ ಭಿಕ್ಷೆ ಅಷ್ಟೇ, ಬೇರೆ ಏನಿಲ್ಲ. ನನ್ನಲ್ಲಿ ಅಂದುಕೊಳ್ಳದಾನೆ ವಿವೇಕಿ ಆದವನು. ಆದರೆ ಅವಿವೇಕಿ ಆದವನು ಅಂದುಕೊಳ್ತಾನೆ ಇದೆಲ್ಲ ನಂದು, ಇದೆಲ್ಲ ಈ ಲೋಕದಲ್ಲಿ ನಾನು, ನನ್ನ ದುಡ್ಡು, ನನ್ನ ಆಸ್ತಿ ಪಾಸ್ತಿ, ನನ್ನ ಎಲ್ಲ ಅಧಿಕಾರ, ನನ್ನ ಬುದ್ಧಿವಂತಿಕೆ. ಇದು ಅವಿವೇಕತನ. ಇದೆಲ್ಲ ಅವಿವೇಕತನ. ದೇವರ ವಾಕ್ಯ ಹೇಳುತ್ತೆ, ಪೂರ್ಣ ಮನಸ್ಸಿನಿಂದ ನನ್ನ ಮಾತುಗಳನ್ನು ಗಮನಿಸು. ಏನು? ಸುಶಿಕ್ಷಣವನ್ನು ತಿಳಿಯಪಡಿಸುವನು ಸಮತೂಕವಾಗಿ, ಜ್ಞಾನವನ್ನು ತಿಳಿಸಿಕೊಡುವೆನು ಯಥಾರ್ಥವಾಗಿ. ದೇವರ ವಾಕ್ಯ ನಮಗೆ ನಿಜವಾದ ಜ್ಞಾನ ಕೊಡುತ್ತೆ.
ಲೌಕಿಕ ಜ್ಞಾನ ಅಲ್ಲ. ಈ ಲೌಕಿಕ ಜ್ಞಾನ ಇವತ್ತು ನಿನಗೆ ಹೇಳುತ್ತೆ, ನಿನ್ನ ಈ ದಿನಗಳು ನಿನ್ನ ಅಧಿಕಾರ ನಡೆಸು, ಮನುಷ್ಯರನ್ನು ಕೊಲ್ಲು, ನಾಶ ಮಾಡು, ದ್ವೇಷಿಸು, ಮನುಷ್ಯರನ್ನು ವಿಂಗಡಿಸು, ಅಧಿಕಾರ ನಿನ್ನ ಕೈ ಬರುತ್ತೆ, ನಿನ್ನ ದುಡ್ಡು ನಿನ್ನ ಕೈ ಬರುತ್ತೆ, ಈ ಲೋಕದಿಂದ ಒಡೆಯನಾಗುತ್ತಿ. ಇದೆಲ್ಲ ಲೋಕ ಹೇಳುವಂಥ ಮಾತುಗಳು ಸಹೋದರ ಸಹೋದರಿಯರೇ. ಲೋಕವು ಹೇಳುವಂಥ ಮಾತುಗಳಿವು. ದುಡ್ಡು ಮಾಡು, ಆಸ್ತಿ ಪಾಸ್ತಿ ಮಾಡು, ಈ ಲೋಕದಲ್ಲಿ ದೊಡ್ಡ ಮನೆಯನ್ನು ಕಟ್ಟು, ಬಂಗಲೆಯನ್ನು ಕಟ್ಟು, ಚಿನ್ನವನ್ನು ಕೂಡಿಡು. ಇದೆಲ್ಲ ಲೋಕವು ಹೇಳುವಂಥ ವಿಷಯ. ಆದರೆ ನಮಗೆ ದೇವರ ವಾಕ್ಯ ಅನ್ನೋದಿದೆ, ಸುಜ್ಞಾನವನ್ನು ನನಗೆ ತಿಳಿಸಿಕೊಡುವೆನು, ಸುಜ್ಞಾನ ನಾನು ತಿಳಿಸಿಕೊಡುವೆನು, ಸುಶಿಕ್ಷಣವನ್ನು ತಿಳಿಯಪಡಿಸುವೆನು. ಎಂಥ ಸುಶಿಕ್ಷಣ ಇದು ಸಹೋದರ ಸಹೋದರರೇ. ಜೀವನದ ವಾಸ್ತವಿಕತೆಯನ್ನು ಅರಿತುಕೊಳ್ಳುವಂತಹದ್ದು. ಜೀವನದ ಆ ವಾಸ್ತವಿಕತೆಯನ್ನು ಮನುಷ್ಯ ಯಾವಾಗ ತಿಳಿದುಕೊಳ್ಳುತ್ತಾನೆ, ಆ ಮನುಷ್ಯ ಸುಶಿಕ್ಷಿತನಾಗುತ್ತಾನೆ, ಸುಜ್ಞಾನ ಹೊಂದಿರುತ್ತಾನೆ. ಅದೇನು ಸುಜ್ಞಾನ? ಮುಂದೆ ದೇವರ ವಾಕ್ಯ ಹೇಳುತ್ತೆ, ದೇವರ ಕಾರ್ಯಗಳು ನ್ಯಾಯವಾಗಿವೆ ಆರಂಭದಿಂದಲೇ. ದೇವರ ಕಾರ್ಯಗಳು ನ್ಯಾಯವಾಗಿದೆ ಆರಂಭದಿಂದಲೇ, ಅವುಗಳ ಭಾಗೋಪಭಾಗಗಳನ್ನು ವಿಂಗಡಿಸುವನು ನಿರ್ಮಾಣ ಕಾಲದಿಂದಲೇ. ದೇವರ ಸೃಷ್ಟಿ ಆಗಿದೆ. ಈ ಲೋಕದಲ್ಲಿ ಸಹೋದರ ಸಹೋದರಿಯರೇ, ದೇವರ ಕಾರ್ಯಗಳು ಆತನಿಂದ ಆರಂಭವಾಗಿವೆ, ಮನುಷ್ಯನಿಂದ ಅಲ್ಲ. ದೇವರಿಂದ ಆ ಸೂರ್ಯ ಸೃಷ್ಟಿಸಲ್ಪಟ್ಟಿದ್ದಾನೆ. ಎಷ್ಟು ವರ್ಷಗಳು ಈ ಭೂಮಿಗೆ ನನಗೂ ನಿಮಗೂ ಗೊತ್ತಿಲ್ಲ. ಆ ಸೃಷ್ಟಿ ಯಾವಾಗ ಆರಂಭವಾಗಿದೆ ನನಗೂ ನಿಮಗೂ ಗೊತ್ತಿಲ್ಲ. ಆ ದೇವರಿಂದ ಅದು ಆರಂಭವಾಗಿದೆ. ಸೂರ್ಯನ ಆ ಸುತ್ತ ಭೂಮಿ ತಿರುಗುತ್ತಿರುತ್ತದೆ, ಗ್ರಹಗಳು ತಿರುಗುತ್ತಿರುವೆ, ನಕ್ಷತ್ರಗಳು ಎಲ್ಲವೂ ದೇವರು ಸೃಷ್ಟಿಸಿದೆ. ಅವು ಪ್ರತಿಯೊಂದು ತನ್ನ ಆ ಅಕ್ಷದಲ್ಲಿ ವ್ಯವಸ್ಥಿತವಾಗಿ ಅವುಗಳು ಸಾಗುತ್ತಿವೆ. ಎಲ್ಲವೂ ಸುಗಮವಾಗಿ ಸಾಗುತ್ತಿದೆ. ಎಲ್ಲ ಕಾಲಗಳು ಎಷ್ಟು ಸುಂದರವಾಗಿ ಅವುಗಳು ನಡೆಯುತ್ತವೆ. ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಎಷ್ಟು ವ್ಯವಸ್ಥಿತವಾಗಿ. 3 ತಿಂಗಳು ಜೂನ್ ಬಂತಂದರೆ ಮಳೆ ಬಂತು, ಅಕ್ಟೋಬರ್ ನವೆಂಬರ್ ಬಂತಂದರೆ ಚಳಿಗಾಲ ಬಂತು, ಫೆಬ್ರವರಿ ಮಾರ್ಚ್ ಬಂತಂದರೆ ಬೇಸಿಗೆ ಕಾಲ ಬಂತು. ಎಲ್ಲವೂ ಅವು ತನ್ನಷ್ಟಕ್ಕೆ ತಾನೇ ಆಗುತ್ತೆ. ನಾವೊಂದು ಮನೆಯಲ್ಲಿ ನಮ್ಮೊಂದು ಫ್ಯಾನ್ ನಡಿಬೇಕಂದ್ರೆ ಆ ಸ್ವಿಚ್ಚನ್ನು ನಾವು ಆನ್ ಮಾಡಬೇಕು. ನಮ್ಮಲ್ಲಿ ಅಂದರು ಎ ಸಿ ಇದ್ದರೆ ಆ ಎ ಸಿಯನ್ನು ನಾವು ಆನ್ ಮಾಡಬೇಕು. ನಮ್ಮ ಮನೆಯಲ್ಲಿಂದ ಓವನ್ ಇದ್ದರೆ ಅದನ್ನು ಸ್ವಿಚ್ ಆನ್ ಮಾಡಿ ಆನ್ ಮಾಡಬೇಕು. ಒಂದು ಟಿ ವಿ ಇದ್ದರೆ ಅದನ್ನು ಸ್ವಿಚ್ ಆನ್ ಮಾಡಿ ಅದನ್ನು ಆರಂಭಿಸಬೇಕು. ಆದರೆ ಈ ಭೂಮಿಯಲ್ಲಿ ಯಾವುದೇ ಸ್ವಿಚ್ಗಳಿಲ್ಲ, ಯಾವುದೇ ರೆಗ್ಯುಲೇಟರ್ಗಳಿಲ್ಲ, ಯಾವುದೇ ನಿಯಂತ್ರಕಗಳಿಲ್ಲ, ಯಾವೊಬ್ಬ ಆಪರೇಟರ್ ಇಲ್ಲ. ಎಲ್ಲವೂ ವ್ಯವಸ್ಥಿತವಾಗಿ ಸಾಗುತ್ತದೆ. ಇದು ದೇವರ ಸೃಷ್ಟಿಯ ಅದ್ಭುತ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಮನುಷ್ಯ ಮಾನವ ಎಲ್ಲವೂ ನೀನು ನಾನು ಸಾಧಿಸಿದ ಅಂದುಕೊಳ್ಳುತ್ತೀಯ. ಅವಿವೇಕಿ ನೀನು. ನಿನ್ನ ಕೈಯಿಂದ ಆದುದು ಏನೂ ಇಲ್ಲ. ಬರೀ ಇದ್ದುದನ್ನಷ್ಟೇ ಅದಕ್ಕೊಂದು ರೂಪ ಕೊಡ್ತೀಯ. ಈ ಲೋಕದಲ್ಲಿ ಏನೋ ಒಂದು ಚಿಕ್ಕ ಸಾಧನೆ ಮಾಡ್ತೀಯ. ಆ ದೇವರು ಕೊಟ್ಟ ಆ ಬುದ್ಧಿವಂತಿಕೆಯಿಂದ ನಿನ್ನನ್ನು ಸೃಷ್ಟಿ ಮಾಡ್ತೀಯ. ಆದರೆ ಇವೆಲ್ಲವೂ ಎಲ್ಲಿಂದ ಬಂದುದು? ಆ ದೇವರಿಂದ ತಾನೇ. ನೀನು ಮಾಡುವಂಥ ಪ್ರತಿ ಯಂತ್ರ, ಕಂಪ್ಯೂಟರ್ ಎಷ್ಟೇ ಆಗಿರಬಹುದು, ಆದರೆ ಈ ಕಂಪ್ಯೂಟರ್ ಜ್ಞಾನ ಒಂದು ಪವರ್ ಪಾಯಿಂಟ್ ಹೋಯ್ತಂದರೆ, ಒಂದು ಸ್ವಿಚ್ ಆಫ್ ಆಯ್ತಂದರೆ ನಿನ್ನ ಕಂಪ್ಯೂಟರ್ ಎಷ್ಟೇ ಇರಲಿ, ಆ
ಜ್ಞಾನ ಇಲ್ಲೇ ಕಂಪ್ಯೂಟರ್ ಎಲ್ಲವೂ ಸ್ಟಾಪ್ ಆಯ್ತಲ್ವಾ, ಸ್ತಬ್ಧವಾಯ್ತಲ್ವಾ, ಇಡೀ ವ್ಯವಸ್ಥೆ ಸ್ತಬ್ಧವಾಯ್ತಲ್ವಾ. ಎಷ್ಟೇ ನಿನ್ನ ರೋಬೋಟನ್ನು ಸೃಷ್ಟಿಸಬಹುದು, ಆ ರೋಬೋಟ್ ಮಾತನಾಡ್ತಿರಬಹುದು, ಆದರೆ ಯಾವ ಗಳಿಗೆ ಆ ರೋಬೋಟಿನ ಬ್ಯಾಟ್ರಿ ಅದು ಸ್ತಬ್ಧವಾಗುತ್ತದೆ, ಇಡೀ ರೋಬೋಟ್ನ ಕಾರ್ಯಗಳು ಸ್ತಬ್ಧವಾಗುತ್ತವೆ. ಇದು ಮನುಷ್ಯ ಅರಿತುಕೊಳ್ಬೇಕು. ಆದರೆ ದೇವರ ಸೃಷ್ಟಿಯಲ್ಲಿ ಆಗಲ್ಲ. ಎಲ್ಲವೂ ಅದರ ತನ್ನಿಂದ ತಾನೇ ವ್ಯವಸ್ಥಿತವಾಗಿ ಸಾಗುತ್ತೆ. ಆದ್ದರಿಂದ ದೇವರ ವಾಕ್ಯ ಹೇಳುವಂಥ ವಿಷಯ ಸಹೋದರ ಸಹೋದರರೇ, ದೇವರ ಒಂದು ವ್ಯವಸ್ಥೆ ಎಂಬುದು ಈ ಲೋಕದಲ್ಲಿದೆ. ಮನುಷ್ಯ ಅರಿತುಕೊಳ್ಬೇಕು. ಯಾವ ಮನುಷ್ಯನು ತನ್ನ ಜೀವನದಲ್ಲಿ ಗರ್ವ ಪಡಬಾರದು. ಈ ಸೃಷ್ಟಿಯಲ್ಲಿ ಇರುವ ಪ್ರತಿಯೊಂದು ವಿಷಯಗಳಿಗೆ ನೋಡಿ, ಒಬ್ಬ ಮನುಷ್ಯ ನಾನು ನೀವು ಕೆಲಸ ಮಾಡ್ತೀವಿ. ಬೆಳಗ್ಗೆ ಎದ್ದು ನಮಗೆ ಬ್ರೇಕ್ಫಾಸ್ಟ್ ಬೇಕು, ಬೆಳಗಿನ ಉಪಹಾರ ಬೇಕು, ಮಧ್ಯಾಹ್ನ ಬಂತಂದರೆ ಊಟ ಬೇಕು, ಸಂಜೆ ಬಂತಂದರೆ ನಮಗೆ ಪುನಃ ಸಂಜೆ ಊಟ ಬೇಕು. ಒಂದು ಟಿ ವಿ ನಡಿಬೇಕಂದ್ರೆ ಒಂದು ಬ್ಯಾಟ್ರಿ ಬೇಕು. ಒಂದು ಮೊಬೈಲ್ ಯೂಸ್ ಮಾಡ್ತೀರಾ ನೀವೆಲ್ಲ, ಈ ಮೊಬೈಲ್ನಲ್ಲಿ ಬ್ಯಾಟ್ರಿ ಇರಬೇಕು, ಚಾರ್ಜ್ ಮಾಡಬೇಕು. ಇಲ್ಲ ಅಂದರೆ ಅದು ಸ್ತಬ್ಧಗೊಳ್ಳುತ್ತದೆ. ಎಷ್ಟೇ ಒಂದು ವ್ಯವಸ್ಥೆ, ಆ ವಿಮಾನ ಎಷ್ಟೇ ಎತ್ತರಕ್ಕೆ ಹಾರಬಹುದು, ಆದರೆ ಅದರಲ್ಲಿ ಇಂಧನ ಇಲ್ಲ ಅಂದರೆ ಅದು ಸ್ತಬ್ಧವಾಗಿ ಬಿಡುತ್ತೆ. ಆದರೆ ದೇವರ ವಾಕ್ಯ ಹೇಳುತ್ತೆ, ಈ ಸೃಷ್ಟಿಯಲ್ಲಿರುವ ಇವುಗಳಿಗೆ ಹಸಿವು ಇಲ್ಲ, ದಣಿವು ಇಲ್ಲ. 24 ಗಂಟೆ ಈ ಭೂಮಿ ಚಲಿಸುತ್ತಿದೆ. 24 ಗಂಟೆ ಸೂರ್ಯ ಬೆಳಕನ್ನು ಕೊಡುತ್ತಾನೆ. 24 ಗಂಟೆ ಚಂದ್ರ ಬೆಳಕನ್ನು ನೀಡುತ್ತಾನೆ. 24 ಗಂಟೆಗಳು ಆ ನಕ್ಷತ್ರಗಳು ಮಿನುಗುತ್ತವೆ. 24 ಗಂಟೆಗಳು ನದಿಗಳು ಹರಿಯುತ್ತವೆ. 24 ಗಂಟೆ ಆ ಸಮುದ್ರ ಹಾಗೆ ತನ್ನಿಂದ ತಾನೇ ಚಲಿಸ್ತದೆ. ಅದೆಂಥ ಅದ್ಭುತ ನೋಡಿ ಸಹೋದರ ಸಹೋದರರೇ. ಈ ಸೃಷ್ಟಿಯಲ್ಲಿ ಎಲ್ಲವೂ ಅವುಗಳಷ್ಟಕ್ಕೆ ನಡೆಯುತ್ತಿದೆ. ಹಸಿವಿಲ್ಲ, ದಣಿವುಗಳಿಲ್ಲ, ಯಾವೊಂದು ತಮ್ಮ ಕೆಲಸವನ್ನು ನಿಲ್ಲಿಸುವುದಿಲ್ಲ. ಮುಂದೆ ಹೋಗಿ ದೇವರ ವಾಕ್ಯತೆ, ಒಂದು ಇನ್ನೊಂದು ದೂಡುವುದಿಲ್ಲ, ಒಂದು ಗ್ರಹ ಇನ್ನೊಂದಕ್ಕೆ ಡಿಕ್ಕಿ ಹೊಡೆಯುವುದಿಲ್ಲ, ಒಂದು ಗ್ರಹ ಇನ್ನೊಂದಕ್ಕೆ ಡಿಕ್ಕಿ ಹೊಡೆಯುವುದಿಲ್ಲ, ಒಂದು ಇನ್ನೊಂದಕ್ಕೆ ಅಡ್ಡ ಬರಲ್ಲ. ಆತನ ಅಪ್ಪಣೆ ಎಂದು ಉಲ್ಲಂಘಿಸುವುದಿಲ್ಲ. ಅದೆಂಥ ಅದ್ಭುತ, ವಿಚಿತ್ರ, ಎಲ್ಲವೂ ವ್ಯವಸ್ಥಿತವಾಗಿ ನಡೆಯುತ್ತೆ. ಇವೆಲ್ಲವೂ ದೇವರು ಮಾಡಿದ್ದು. ದೇವರು ಎಲ್ಲ ಈ ಭೂಮಿಯನ್ನು ಕಟಾಕ್ಷಿಸಿದರು, ಸಕಲ ಸೌಭಾಗ್ಯದಿಂದ ತುಂಬಿಸಿದರು. ಸಹೋದರ ಸಹೋದರರೇ, ನಾವಂತೂ ಜೀವ ಜಂತುಗಳು. ದೇವರ ವಾಕ್ಯ ಹೇಳುತ್ತೆ, ಎಷ್ಟೇ ಬುದ್ಧಿವಂತ ಆದರೂ ನಾವು ಮನುಷ್ಯರು, ಎಷ್ಟೇ ನಾವು ಜಾಣರಾದರೂ, ಎಂಥ ಸಾಧನೆಗಳು ಮಾಡಿದ ದೇವರ ವಾಕ್ಯ ಹೇಳ್ತಾರೆ, ಎಲ್ಲ ಥರದ ಜೀವ ಜಂತುಗಳು ತುಂಬಿಕೊಂಡು ಅದರೊಳಗೆ ಕೊನೆಗೆ ಅವು ಮರಳಿ ಮಣ್ಣಾಗಿ ಸೇರುವು ಅದರಲ್ಲಿ. ಇದೇ ನಮ್ಮ ಜೀವನ, ಇದೇ ನಮ್ಮ ಜೀವನ, ಬೇರೆ ಏನಿಲ್ಲ. ಆದ್ದರಿಂದ ಸಹೋದರ ಸಹೋದರರೇ, ಎಲ್ಲರೂ ನಾವು ದೇವರ ವಾಕ್ಯವನ್ನು ಧ್ಯಾನಿಸೋಣ. ಜೀವನದಲ್ಲಿ ಅಹಂಕಾರ ಗರ್ವಗಳ ನೆವುಗಳನ್ನು ಬಿಟ್ಟು ಬಿಡೋಣ. ಈ ಲೋಕದಲ್ಲಿ ನಾವು ಒಡೆಯರೆಂಬ ಚಿಂತನೆಯನ್ನು ಬಿಟ್ಟು ಬಿಡೋಣ. ನಾವೆಲ್ಲರೂ ದೇವರ ಸೃಷ್ಟಿಗಳಷ್ಟೇ. ಈ ಸೃಷ್ಟಿಯಲ್ಲಿ ದೇವರು ನಮ್ಮನ್ನು ಪೋಷಿಸ್ತಾನೆ, ರಕ್ಷಿಸ್ತಾನೆ, ನಮ್ಮ ಜೀವನವನ್ನು ನಡೆಸ್ತಾರೆ. ನಾವು ಇವತ್ತಿದ್ದೀವಿ, ನಾಳೆ ನಾವು ಮಣ್ಣಿಗೆ ಸೇರುವವರು. ನಾವು ಯಾರೋ ಬದುಕುಳಿದಿದ್ದಾರೆ. ನಾನು ಒಂದು ಪೇಪರ್ನಲ್ಲಿ ಒಂದು ರಿಪೋರ್ಟ್ ಕೇಳಿದೆ. ಒಬ್ಬರು 120 ವರ್ಷ ಕಾಲ ಬದುಕಿ ಅವರು ಸತ್ತೋದ್ರು. 120 ವರ್ಷ ಬಾಳಿದ್ರೆ ಇನ್ನೂ ಸತ್ತು ಹೋದರು. 120 ವರ್ಷ ನಂತರ ಅದು ಸಾಯಬೇಕಲ್ವ? ಅವರ ದೇಹವನ್ನು ಮಣ್ಣಿನಲ್ಲಿ ಹೂತಬೇಕಾಯ್ತಲ್ವಾ? ಮಣ್ಣಿಗೆ ಮಣ್ಣಾದನಲ್ಲ ಮನುಷ್ಯ. ಎಲ್ಲಿದೆ ನನ್ನ ಮತ್ತು ನಿನ್ನ ಬದುಕು? ಎಲ್ಲಿದೆ ನನ್ನ ಅಹಂಕಾರ? ಎಲ್ಲಿದೆ ನಮ್ಮ ಗರ್ವ? ಎಲ್ಲಿದೆ ನಮ್ಮ ಬುದ್ಧಿವಂತಿಕೆ? ಎಲ್ಲಿದೆ ನಮ್ಮ ಅಧಿಕಾರ? ಎಲ್ಲಿದೆ ನಮ್ಮ ಸಂಪತ್ತು? ಇವೆಲ್ಲವೂ ಆ ದೇವರ ಕೃಪಾ ಕಟಾಕ್ಷದಿಂದ ಸಿಕ್ಕಿದ್ದು ತಾನೆ. ಇದಕ್ಕಾಗಿ ಅರಿತುಕೊಳ್ಳೋಣ, ವಿವೇಕಿಗಳಾಗೋಣ. ಜೀವನದಲ್ಲಿ ವಿವೇಕಿಗಳಾಗೋಣ. ದೇವರು ನಮಗೆ ಕೊಟ್ಟದ್ದು ಆ ದೇವರ ಕರುಣೆಯಿಂದ ನಾವು ಜೀವಿಸ್ತಿದ್ದೇವೆ. ಆ ದೇವರಿಗೆ ಕೃತಜ್ಞರಾಗಿ ನಾವು ಸದಾಕಾಲ ಜೀವಿಸಲು ಪ್ರಯತ್ನ ಪಡೋಣ.
ಅದಕ್ಕಾಗಿ ಒಂದು ಗಳಿಗೆ ದೇವರಲ್ಲಿ ಪ್ರಾರ್ಥಿಸೋಣ. ದಯಾಮಯಿ ತಂದೆಯಾದ ದೇವರೇ, ಈ ನಮ್ಮ ಜೀವನದಲ್ಲಿ ನಾವು ವಿವೇಕಿಗಳಾಗಿ ನಡೆಯಲು ನಮಗೆ ನಿಮ್ಮ ಕೃಪೆಯನ್ನು ಕರುಣಿಸಿರಿ. ನಮ್ಮ ಜೀವನದಲ್ಲಿ ಯಾವತ್ತೂ ಅಹಂಕಾರಕ್ಕೆ ಗರ್ವಕ್ಕೆ ಒಳಪಡದೆ ಈ ಸೃಷ್ಟಿಯ ಒಡೆಯರು ನಾವಲ್ಲ ನೀವೆಂದುಕೊಂಡ ಆ ಸತ್ಯವನ್ನು ಅರಿತುಕೊಂಡು, ಏನು ನಮ್ಮ ಸ್ಥಾನವಿದೆ ಅದನ್ನು ಅರಿತುಕೊಂಡು, ವಾಸ್ತವಿಕತೆಯನ್ನು ಅರಿತುಕೊಂಡು ಈ ನಮ್ಮ ಜೀವನದಲ್ಲಿ ಸದಾಕಾಲ ನಾವು ವಿವೇಕಿಗಳಾಗಿ ಬದುಕುವಂತೆ, ನಿಮಗೆ ವಿಧೇಯರಾಗಿ ನಡೆದುಕೊಳ್ಳುವಂತೆ, ನಿಮ್ಮಲ್ಲಿ ಕೃತಜ್ಞತೆ ಉಳ್ಳವರಾಗಿ ನಡೆದುಕೊಳ್ಳುವಂತೆ ಆ ಒಂದು ಕರುಣೆ ನಮಗೆ ದಯಪಾಲಿಸಿರಿ. ಈ ಸೃಷ್ಟಿಯ ವಾಸ್ತವಿಕತೆಯನ್ನು ಅರಿತು ಗೌರವದಿಂದ ನಡೆದುಕೊಳ್ಳಲು, ಈ ಸೃಷ್ಟಿಯನ್ನು ನಾಶ ಮಾಡದಿರಲು, ಯಾವುದೇ ದುರುಪಯೋಗ ಮಾಡದಿರಲು, ಎಲ್ಲವೂ ನಿಮ್ಮ ಆ ಒಂದು ಸೃಷ್ಟಿಯಿಂದ ಅರಿತುಕೊಂಡು ಆ ನಿಮ್ಮ ಪವಿತ್ರ ಸುಜ್ಞಾನದಿಂದ ನಮ್ಮ ಜೀವನವನ್ನು ನಡೆಸಲು ನಮಗೆ ಶಕ್ತಿಯನ್ನು ನೀಡಿರಲು ನಾವು ಪ್ರಾರ್ಥಿಸ್ತೇವೆ. ಆಮೆನ್.